ಇವತ್ತು ದೇಶದಲ್ಲಿ 5 ರಾಜ್ಯದಲ್ಲಿ ನಡೆದಂಥ ಪಂಚರಾಜ್ಯ ಚುನಾವಣೆಯ ಆ ಫಲಿತಾಂಶದಲ್ಲಿ ಭಾರತೀಯ ಜನತಾ ಪಾರ್ಟಿ ದಿಗ್ವಿಜಯವನ್ನು ಸಾಧಿಸಿ ಮತ್ತೊಮ್ಮೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದ ಮೂಲೆ ಮೂಲೆಯಲ್ಲಿ ತನ್ನ ಸಂಘಟನೆಯನ್ನು ಬಲಪಡಿಸಿಕೊಂಡು ಮತ್ತೆ ವಿಜಯದತ್ತ ಸಾಗ್ತಾ ಇದೆ ಎನ್ನುವಂಥ ಸಂದೇಶವನ್ನು ದೇಶದ ಮತದಾರರು ಕೊಟ್ಟಿದ್ದಾರೆ. ವಿಶೇಷವಾಗಿ ಅಸ್ಸಾಂ, ಪಶ್ಚಿಮ ಬಂಗಾಳ, ಪುದುಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ದಿಗ್ವಿಜಯವನ್ನು ಸಾಧಿಸಿದೆ. ತಮಿಳುನಾಡು ಮತ್ತು ಕೇರಳದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ. ಅದರಲ್ಲಿಯೂ ಪಶ್ಚಿಮ ಬಂಗಾಳದಲ್ಲಿ ಕಳೆದ 15 ವರ್ಷದಿಂದ ಮಮತಾ ಬ್ಯಾನರ್ಜಿಯನ್ನು ಆಡಳಿತವನ್ನು ಮಾಡಿ ಅಲ್ಲಿ ಒಂದು ಗೂಂಡಾ ರಾಜ್ಯವನ್ನು ಮಾಡಿದಾರೋ ಆ ರಾಜ್ಯವನ್ನು ಬಡತನದತ್ತ ಕೊಂಡೋಗಿ ಆ ದೇಶವನ್ನು ಆ ರಾಜ್ಯವನ್ನು ಸಾಲದ ರಾಜ್ಯವನ್ನಾಗಿ ಮಾಡಿ ಬಹುಶಃ ನುಸುಳುಕೋರರಿಗೆ ಅವಕಾಶ ಮಾಡಿಕೊಟ್ಟು ಆ ಬಾಂಗ್ಲಾದೇಶದ ಪ್ರಜೆಗಳಿಗೆ ಅಲ್ಲಿ ಪೌರತ್ವವನ್ನು ಕೊಟ್ಟು ಒಂದು ರೀತಿಯ ಅರಾಜಕತೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಯ ಜನತೆ ಬಹುಶಃ ಭಾರತೀಯ ಜನತಾ ಪಾರ್ಟಿಗೆ 200ರ ಆ ಒಂದು ಬಹುಮತವನ್ನು ಕೊಟ್ಟು 2/3 ಮೆಜಾರಿಟಿಯನ್ನು ಕೊಟ್ಟು ಪಶ್ಚಿಮ ಬಂಗಾಳದಲ್ಲಿ ಮತ್ತೊಮ್ಮೆ ಆ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ನೆಲೆಯಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕೆನ್ನುವಂಥ ಸಂದೇಶವನ್ನು ಕೊಟ್ಟಿದೆ. ಅದಕ್ಕಾಗಿ ನಾನು ವಿಶೇಷವಾಗಿ ಪಶ್ಚಿಮ ಬಂಗಾಳದ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಇಡೀ ದೇಶದಲ್ಲಿ ಆದಂಥ ಈ ಚುನಾವಣೆಯ ಒಟ್ಟು ಫಲಿತಾಂಶದಲ್ಲಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ, ಭಾರತೀಯ ಜನತಾ ಪಾರ್ಟಿಯ ಅಭಿವೃದ್ಧಿಪರ ಚಿಂತನೆ, ಈ ದೇಶದ ಸಂಸ್ಕೃತಿಗೆ ಪೂರಕವಾಗಿರುವಂಥ ಹಿಂದುತ್ವದ ನೀತಿ, ಇದು ಬಹುಶಃ ಜನ ಕೊಟ್ಟಂಥ ಒಂದು ತೀರ್ಮಾನ. ಈ ತೀರ್ಮಾನದ ಪ್ರಕಾರ ಇವತ್ತು ಇಡೀ 3 ರಾಜ್ಯದಲ್ಲಿ ಬಹುಮತವನ್ನು ಪಡ್ಕೊಂಡು ಬಾಕಿ ರಾಜ್ಯದಲ್ಲಿಯೂ ಭಾರತೀಯ ಜನತಾ ಪಾರ್ಟಿ ತನ್ನ ಅಸ್ತಿತ್ವವನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿದೆ. ಅದರಲ್ಲಿ ವಿಶೇಷವಾಗಿ ಕೇರಳದಲ್ಲಿ 3 ಸೀಟುಗಳನ್ನು ಗೆಲ್ಲುವ ಮುಖಾಂತರ ಇವತ್ತು ಹಿಂದಿನ ಬಾರಿ ಖಾತೆಯನ್ನೇ ತೆರೆಯದಿ ಈ ಸಲ 3 ಸೀಟುಗಳನ್ನು ತೆರೆದು ಅದು ಕೂಡ ಕೇರಳದಲ್ಲಿ ಸಾಧನೆಯನ್ನು ಮಾಡುವಂಥ ಕೆಲಸ ಮಾಡಿದೆ. ಅದರ ಜೊತೆಯಲ್ಲಿ ಇವತ್ತು ತಮಿಳುನಾಡಲ್ಲಿ ಕೂಡ ಆ ಒಂದು ಹೊಂದಾಣಿಕೆಯ ರಾಜಕಾರಣ ಮಾಡಿ ಅಲ್ಲಿಯ ಒಳ್ಳೆಯ ಸಾಧನೆಯನ್ನು ಮಾಡುವಂಥ ಕೆಲಸ ಮಾಡಿದೆ. ಒಟ್ಟು ದೇಶದ ನಮ್ಮ ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಕಮ್ಯುನಿಸ್ಟ್ ಪಾರ್ಟಿ ಇರ್ಬೋದು, ಇವರಿಗೆ ಒಂದು ಉತ್ತರವನ್ನು ಕೊಡುವಂಥ ಕೆಲಸ ಈ ಒಂದು ಪಂಚರಾಜ್ಯ ಚುನಾವಣೆಯಲ್ಲಿ ಮಾಡಿದ್ದಾರೆ. ಬಹುಶಃ ರಾಜ್ಯದ ಜನತೆ ಇವತ್ತು ಕಮ್ಯುನಿಸ್ಟ್ ಮುಕ್ತ ಭಾರತ ಮಾಡಬೇಕು ಎನ್ನುವಂಥ ತೀರ್ಮಾನವನ್ನು ಮಾಡಿ ಕೇರಳದಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟನ್ನು ಇವತ್ತು ಬೇರು ಸಮೇತ ಮನೆಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಈ ದೇಶದ ಚುನಾವಣಾ ಆಯೋಗದ ಬಗ್ಗೆ ಆಗಾಗ ಅಪಸ್ವರವನ್ನು ಎತ್ತಿದಂಥ ಕಾಂಗ್ರೆಸ್ಸಿಗೂ ಇವತ್ತು ದಿಟ್ಟ ಉತ್ತರವನ್ನು ಈ ಚುನಾವಣಾ ಆಯೋಗದ ಫಲಿತಾಂಶ ಕೊಟ್ಟಿದೆ. ಅದಕ್ಕೆ ಕಾರಣ ಈ ದೇಶದ ಭಾರತ ಸರ್ಕಾರ, ಪ್ರಧಾನಿಯವರಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ವಿಶೇಷವಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ನಿತಿನ್ ನವೀನ್ ಅವರಿಗೆ, ನಮ್ಮೆಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಗೆ ಇಡೀ ದೇಶದಲ್ಲಿ ಅತ್ಯಂತ ಒಂದು ಸಂಭ್ರಮದ ದಿವಸ ಇವತ್ತು. ಕಳೆದ ಅನೇಕ ವರ್ಷ ಭಾರತೀಯ ಜನತಾ ಪಾರ್ಟಿಗಾಗಿ ಅನೇಕ ಕಾರ್ಯಕರ್ತರು ಕೆಲಸ ಮಾಡಿರುವಂತಹ ಶ್ರಮದಿಂದಾಗಿ ಇವತ್ತು ಇಡೀ ದೇಶದಲ್ಲಿ ಅನೇಕ ಸರಿಸುಮಾರು 23-24 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಅದಕ್ಕೊಂದು ಮತ್ತೊಂದು ರಾಜ್ಯ ಸೇರ್ಪಡೆಯಾಗಿದೆ. ಉದಾಹರಣೆಗೆ ಪಶ್ಚಿಮ ಬಂಗಾಳ ಅಂತ ಹೇಳುವಾಗ ಭಾರತೀಯ ಜನತಾ ಪಾರ್ಟಿಯ ಪ್ರಾರಂಭದ ಜನಸಂಘದ ರೂಪದಲ್ಲಿ ಈ ದೇಶದಲ್ಲಿ ರಾಷ್ಟ್ರಭಕ್ತಿಯನ್ನು ಉದ್ದೀಪನಗೊಳಿಸುವುದಾಗಿ ಜನಸಂಘದ ಮುಖಾಂತರ ಪ್ರಾರಂಭಗೊಂಡಿರುವಂತಹ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತಹ ಧೀಮಂತ ನಾಯಕರು ಹುಟ್ಟಿರುವಂಥ ಒಂದು ಭಾಗ. ಇವತ್ತು ಅಂಥ ಒಂದು ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಇವತ್ತು ಸಿಕ್ಕಿದೆ ಅಂತ ಹೇಳಿದರೆ ಅದರ ಒಂದು ಸಂಭ್ರಮಾಚರಣೆ ಯಾವ ರೀತಿ ನಮ್ಮ ಕಾರ್ಯಕರ್ತರು ಮಾಡಬೇಕಂತ ಹೇಳಿದರೆ ಅದು ಊಹಿಸಲಿಕ್ಕೂ ಸಾಧ್ಯ ರೀತಿಯಲ್ಲಿ ಸಂಭ್ರಮವನ್ನು ಮಾಡಬೇಕಾದಂಥ ಅವಶ್ಯಕತೆ ನನಗೆ ಕಾಣ್ತಾ ಉಂಟು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ತನ್ನ ಕೊನೆಯ ದುರಂತವನ್ನು ಯಾವ ರೀತಿ ಕಂಡರು, ಅವರನ್ನು ಯಾವ ರೀತಿ ಅವರ ಹತ್ಯೆಯನ್ನು ಮಾಡಿದರು, ಇದಕ್ಕೆಲ್ಲ ಇವತ್ತು ಅವರ ಆತ್ಮಕ್ಕೆ ಒಂದು ಶಾಂತಿಯ ದಿವಸ ಅಂತ ನಾವು ಹೇಳ್ಬೋದು. ಈ ದೃಷ್ಟಿಯಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಏನು ಕಲ್ಪನೆ ಉಂಟಾ, ಈ ದೇಶದ ಪ್ರಜೆಗಳು ನನ್ನ ಬಂಧುಗಳು ಅವರನ್ನು ಅತ್ಯಂತ ಸೇವಕ ರೂಪದಲ್ಲಿ ನಾನು ನೋಡಬೇಕು ಅನ್ನೋ ಒಂದು ಯಾವುದೋ ಒಂದು ಪ್ರತಿಜ್ಞೆಯನ್ನು ಮಾಡಿ ಅವತ್ತು ತನ್ನ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರೆ ಅದಕ್ಕೆಲ್ಲ ಇವತ್ತು ಜನ ಬೆಂಬಲ ಕೊಡೋದ್ರ ಮುಖಾಂತರ ಭವಿಷ್ಯದಲ್ಲಿ ಭಾರತೀಯ ಒಂದು ಶಕ್ತಿ ಇಡೀ ವಿಶ್ವದಲ್ಲಿ ಅಗ್ರಮಾನ್ಯವಾಗಿ ಎಲ್ರಿಗೂ ಕಾಣುವ ರೀತಿಯಲ್ಲಿ ಇವತ್ತು ನಾವು ಸಮೀಪಿಸ್ತಾ ಇದ್ದೇವೆ. ಆ ದಿನಗಳನ್ನು ನಾವೆಲ್ಲರೂ ಒಟ್ಟಾಗಿ ನೋಡುವಂಥ ಭಾಗ್ಯವನ್ನು ಮಾಲಿಂಗೇಶ್ವರ ನಾವು ಆರಾಧಿಸುವಂಥ ಎಲ್ಲ ಶಕ್ತಿಗಳು ಅದರೊಟ್ಟಿಗೆ ಇದ್ದುಕೊಂಡು ನಮ್ಮ ದೇಶವನ್ನು ಉನ್ನತ ರೀತಿಯಲ್ಲಿ ಮುನ್ನಡೆಸುವ ಶಕ್ತಿಯನ್ನು ಕರುಣಿಶೀಲ ಭಾವಿಸಿ